ಆತ ಹುಟ್ಟಿನಿಂದಲೇ ತನ್ನ 2 ಕೈಗಳನ್ನು ಕಳೆದುಕೊಂಡಿರುವ ವಿಕಲಚೇತನ ಬಾಲಕ. ಆದರೆ ತನಗೆ ಕೈಗಳು ಇಲ್ಲ ಅಂತ ಆತ ಎಂದಿಗೂ ಕೂಡ ಕೊರಗಿ ಕೂತವನಲ್ಲ. ಇದೀಗ ಯಾರ ಹಂಗು ಕೂಡ ಇಲ್ಲದೆ SSLC ಪರೀಕ್ಷೆಯನ್ನ ತಾನೇ ಬರೆಯುವ ಮೂಲಕ ತಾನು ಯಾರಿಗೂ ಕಡಿಮೆ ಇಲ್ಲ ಎನ್ನುವಂತಹ ಸಂದೇಶವನ್ನ ಸಾರಿದ್ದಾನೆ. ಅಷ್ಟಕ್ಕೂ ಆ ಬಾಲಕ ಯಾರು, ಆತ ಯಾರ ಹಂಗಿಲ್ಲದೆ ಹೇಗೆ ತಾನೇ ಪರೀಕ್ಷೆ ಬರೆದ ಅನ್ನುವಂತಹ ಕುತೂಹಲ ನಿಮಗಿದ್ರೆ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಡ್ಯಾನ್ಸ್, ಯೋಗ, ಸ್ವಿಮ್ಮಿಂಗ್ ಹೀಗೆ ಎಲ್ಲ ವಿಷಯದಲ್ಲೂ ಸೈ ಎನಿಸಿಕೊಂಡಿರೋ ಈ ಬಾಲಕನನ್ನ ಒಮ್ಮೆ ನೋಡಿ. ಆತ ತನ್ನೆರಡೂ ಕೈಗಳನ್ನ ಹುಟ್ಟಿನಿಂದಲೇ ಕಳೆದುಕೊಂಡ ಬಾಲಕ. ತನ್ನ ಕಾಲುಗಳನ್ನೇ ಕೈಗಳನ್ನಾಗಿ ಮಾಡಿಕೊಂಡು ತನ್ನೆಲ್ಲ ದೈನಂದಿನ ಚಟುವಟಿಕೆಗಳನ್ನ ಕಾಲಿನ ಮೂಲಕ ಮಾಡುವ ಕೌಶಿಕ್ ತಾನು ಯಾರಿಗೂ ಕಡಿಮೆಯಿಲ್ಲ ಎನ್ನುವ ಸ್ಫೂರ್ತಿಯುತ ಬದುಕಿಗೆ ಉದಾಹರಣೆಯಾಗಿದ್ದಾನೆ. ಹುಟ್ಟಿನಿಂದಲೇ ತನ್ನ ಕೈಗಳು ಕಳೆದುಕೊಂಡಿರುವ ಈತ ಬಂಟ್ವಾಳ ತಾಲೂಕಿನ SVS ದೇವಾಳ ಪ್ರೌಢಶಾಲೆಯ ವಿದ್ಯಾರ್ಥಿ ಕೌಶಿಕಾಚಾರ್ಯ. ಈಗಾಗಲೇ ಆರಂಭಗೊಂಡ SSLC ಪರೀಕ್ಷೆಯನ್ನ ಯಾರ ಸಹಾಯವನ್ನು ಕೂಡ ಪಡೆಯದೆ ಕಾಲಿನಲ್ಲೇ ಬರೆಯುವ ಮೂಲಕ ಗಮನ ಸೆಳೆದಿದ್ದಾನೆ. ಕೌಶಿಕ್ನ ಈ ಪ್ರಯತ್ನವನ್ನ ರಾಜ್ಯ ಶಿಕ್ಷಣ ಸಚಿವ S. ಸುರೇಶ್ ಕುಮಾರ್ ತನ್ನ ಫೇಸ್ಬುಕ್ ವಾಲ್ನಲ್ಲಿ ಹಾಕುವ ಮೂಲಕ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವುದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಕಾಲಿನ ಬೆರಳುಗಳ ಸಂಧಿಯಲ್ಲಿ ಪೆನ್ನು ಪೆನ್ಸಿಲ್ ಹಿಡಿದು ಸಲೀಸಾಗಿ ಬರೆಯುವುದನ್ನು ನೋಡುವಾಗ ಯಾರಿಗಾದರೂ ಅಚ್ಚರಿಯಾಗುತ್ತೆ. ಈ ಸಾಧನೆಯ ಹಿಂದೆ ಕೌಶಿಕ್ನ ಎಡಬಿಡದ ಪ್ರಯತ್ನ ಹಾಗೂ ತಾಯಿ ಜಲಜಾಕ್ಷಿ ಹಾಗೂ ಮನ್ಮಂದಿಯ ಪ್ರೋತ್ಸಾಹ ಇದ್ದೇ ಇದೆ. ಶಿಕ್ಷಕರ ಪ್ರಯತ್ನವೂ ಅಷ್ಟಿಷ್ಟಲ್ಲ. 1ನೇ ತರಗತಿಯಿಂದಲೂ 10ನೇ ತರಗತಿಯವರೆಗೂ ಯಾರ ಸಹಾಯವೂ ಇಲ್ಲದೆ ಇದೀಗ ಅಂತಿಮ ಪರೀಕ್ಷೆಯನ್ನ ಕಾಲಿನಿಂದಲೇ ಬರೆಯುವ ಮೂಲಕ ಗಮನ ಸೆಳೆದಿದ್ದಾನೆ. ಕೌಶಿಕ್ ಬಹುಮುಖ ಪ್ರತಿಭೆ. ಹೇಗೆ ತನ್ನ ಕಾಲುಗಳಲ್ಲಿ ಸರಾಗವಾಗಿ ಬರೆಯಬಲ್ಲನೋ ಅದೇ ರೀತಿ ತನ್ನ ಮನೆ ಮುಂದೆಯೇ ಹರಿಯುವ ನೇತ್ರಾವತಿ ನದಿಯಲ್ಲಿ ಲೀಲಾಜಾಲವಾಗಿ ಈಜಬಲ್ಲ. ವೇಗವಾಗಿ ಸೈಕಲ್ ಕೂಡ ಓಡಿಸಬಲ್ಲ. ಬಡಿಗೆ ಬಡಿದು ಮರದಲ್ಲಿ ಕಲಾಕೃತಿಗಳನ್ನ ಕೂಡ ರಚಿಸಬಲ್ಲ. ಸುಂದರವಾದ ಚಿತ್ರಗಳನ್ನ ಬಿಡಿಸಬಲ್ಲ. ಸಾಕಷ್ಟು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನ ನೀಡಿರುವ ಕೌಶಿಕ್ ಪ್ರೇಕ್ಷಕರ ಮೆಚ್ಚುಗೆಗೆ ಕೂಡ ಪಾತ್ರನಾಗಿದ್ದಾನೆ. ಸಾಹಿತ್ಯ ಕ್ಷೇತ್ರದಲ್ಲಿಯೂ ಆಸಕ್ತಿಯನ್ನ ಹೊಂದಿರುವ ಕೌಶಿಕ್ನ ಬಿಸಗದಿರ ಎನ್ನುವ ಚೊಚ್ಚಲ ಕವನ ಸಂಕಲನವು ಬಿಡುಗಡೆಯಾಗಿದೆ. ಈತನ ಸಾಧನೆಗೆ ಹಲವಾರು ಪ್ರಶಸ್ತಿ ಸನ್ಮಾನಗಳು ಕೂಡ ಅರಸಿ ಬಂದಿವೆ. ಈಗಾಗಲೇ SSLC ಪರೀಕ್ಷೆ ಬರೆದಿರುವ ಕೌಶಿಕ್ V4 ನ್ಯೂಸ್ನೊಂದಿಗೆ ಮಾತನಾಡಿ, ಯಾವುದೇ ಅಡ್ಡಿಯಿಲ್ಲದೆ SSLC ಪರೀಕ್ಷೆ ಬರೆಯಲು ಸಾಧ್ಯವಾಗಿದೆ. ಎಲ್ಲರಂತೆ 3 ಗಂಟೆಯ ಅವಧಿಯಲ್ಲಿ ಪರೀಕ್ಷೆಯನ್ನ ಮುಗಿಸಿದ್ದೇನೆ ಅಂತ ಹೇಳಿದ್ದಾನೆ. ಕಾಲಿಂದ ಬರೆದು ಪರೀಕ್ಷೆಗಳನ್ನು ಬರೆದಿದ್ದೇನೆ. SSLC ಇಂಗ್ಲೀಷ್ ಎಕ್ಸಾಮ್ ಬರೆದು ಅದರಲ್ಲಿ 3 ಗಂಟೆ ನನಗೆ ಅನುಕೂಲ ಆಯಿತು. ಚಿತ್ರಕಲೆ, ಡ್ಯಾನ್ಸ್ ಇದರಲ್ಲೆಲ್ಲ ಉತ್ತಮ ಇದ್ದೇನೆ. ಪ್ರಶಸ್ತಿ ಎಲ್ಲ ತಗೊಂಡಿದ್ದೇನೆ. ಕೊರೋನಾ ಮತ್ತಿತರ ನೆಪವೊಡ್ಡಿ ಪರೀಕ್ಷೆಯನ್ನೇ ಬರೆಯಲು ಹಿಂದೇಟು ಹಾಕುವ ವಿದ್ಯಾರ್ಥಿಗಳ ಮಧ್ಯೆ ಕೌಶಿಕ್ನ ಉತ್ಸಾಹ ನಿಜಕ್ಕೂ ಮೆಚ್ಚುವಂಥದ್ದು. ಜೊತೆಗೆ ಇಂತಹ ವಿದ್ಯಾರ್ಥಿಗಳ ಬಗ್ಗೆ ಸ್ವತಃ ಶಿಕ್ಷಣ ಸಚಿವರೇ ತಮ್ಮ ಫೇಸ್ಬುಕ್ನಲ್ಲಿ ಮೆಚ್ಚುಗೆ ಸೂಚಿಸಿ ಅಭಿನಂದಿಸಿರುವುದು ಕೌಶಿಕ್ನಂತಹ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿ ತುಂಬಿದೆ. ಸಂದೀಪ್ ಸಾಲಿಯನ್, V4 ನ್ಯೂಸ್ 24/7 ಬಂಟ್ವಾಳ.